ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 6. ನೀವೇನಾರ ಮುಂಚಿನ 5 ಭಾಗಗಳನ್ನು ನೋಡಿದಂದ್ರೆ ಫಸ್ಟ್ 5 ವಿಡಿಯೋ ನೋಡ್ಬಿಟ್ಟು ಭಾಗ 6 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ ತರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಲ್ಲಿ ನೋಡಿ ಐಶು, ಆ ಇಡಿಯಟ್ ನಿನ್ನೆ ಹೆಂಗ್ ನೋಡ್ತಾನೆ. ಲೋಫರ್ ಇಡಿಯಟ್. ಆಹಾ, ಕೋಪಿಸ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀಯ ಡಾರ್ಲಿಂಗ್. ಲೋಫರ್, ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಇದಾರೆ, ಬಟ್ ಈಗಿಲ್ಲ. ಯಾಕೆಂದ್ರೆ ಈಗ ಫ್ರೀ ಬಸ್ ಅಂದ್ಬಿಟ್ಟು ಟ್ರಿಪ್ ಹೋಗಿದ್ದಾರೆ. ಒಡೆಯ ಮಗ ಹ್ಯಾಂಡ್ಲು. ಐಶು, ಫಸ್ಟ್ ಟೈಮ್ ಹುಡುಗ ಫೋನ್ ಮಾಡೆ, ಈ ಲೋಫರ್ ನನ್ನ ಮಗನಿಗೆ ಒಂದು ಬುದ್ಧಿ ಕಲಿಸ್ಲಿ. ಬಾರೆ ಹಚ್ಕೋ, ಫೋನ್ ಮಾಡೋಣ. ಮಗ ಜಸ್ಟ್ ಮಿಸ್, ಇಲ್ಲಾಂದ್ರೆ ಈಗ ಅಲ್ಲಿ ಆಯ್ಕೊಂಡ್ಬಿಡಲು. ಲೋಫರ್, ಚಪ್ಪಲಿ ಕಿತ್ತೋಗುತ್ತೆ. ಅದಕ್ಕೆ ನಾನೇನ್ ಮಾಡೋಣ, ಪೆವ್ ಕಿಕ್ ಹಾಕೋ. ಗುಡ್ ಜೋಕ್ ಯಾ. ಇಡಿಯಟ್, ಹಂಗ ಮಾಡೋದು. ಅಕಸ್ಮಾತ್ ಏನಾದ್ರು ಬಿದ್ದಿದ್ರೆ ತಡೆ, ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀನಿ. ಮಾಡ್ಕ ಹೋಗು, ಐ ಡೋಂಟ್ ಕೇರ್. ಇದೇನ ಮಗ ಎದ್ರಕೊಂಡು ಓಡೋಗ್ತವ್ರ ಕಾಲೇಜಿಂದವಾ. ದೇವತೆ ಹೃದಯದ ದೇವತೆ. ಹಲೋ, ಹೇಳ್ ಚಿನ್ನು. ಎಲ್ಲಿದ್ಯಾ ಕೊಳಕ? ಚಿನ್ನು, ಇವಾಗ ತಾನೇ ಗ್ಯಾರೇಜ್ ಹತ್ರ ಬಂದೆ. ನೀನ್ ಬೆಳಗ್ಗೆ ಫೋನ್ ಮಾಡಿದಾಗ ಒಂದು ಗಾಡಿ ರಿಪೇರಿ ಇತ್ತು, ಮನೆ ಹತ್ರನೇ ಹೋಗಿದ್ದೆ, ಸ್ಟಾರ್ಟ್ ಆಗ್ತಿರ್ಲಿಲ್ಲ. ರಿಪೇರಿ ಮಾಡ್ಕೊಟ್ಬಿಟ್ಟು ಇವಾಗ ತಾನೇ ಗ್ಯಾರೇಜ್ ಹತ್ರ ಬಂದೆ. ಮುಗಿತಾ ಚಿನ್ನು ಕಾಲೇಜು? ಅಯ್ಯೋ, ಇನ್ನೂ ಕಾಲೇಜ್ ಮುಗ್ದಿಲ್ಲ ಕಣೋ. ಬಟ್ ನಾನು ಚಂದನನು ಕಾಲೇಜಿಂದ ಹೊರಗಡೆ ಬಂದ್ವಿ. ಹೌದಾ? ಯಾಕೆ ಚಿನ್ನು, ಏನಾಯ್ತು? ಲೋ ಕೊಳಕ, ಬೇಗ ಕಾಲೇಜ್ ಹತ್ರ ಬಾರೋ. ಆ ಲೋಫರ್ ನನ್ ಮಗ, ಲಫಂಗ್ ನನ್ ಮಗ ತುಂಬಾನೇ ಚುಡಾಯಿಸ್ತಿದ್ದಾನೆ ಕಣೋ. ಕಾಲೇಜ್ ಒಳಗೆಲ್ಲವಾ ಏನೋ ಒಂಥರ ಸಿಗ್ನಲ್ ಮಾಡಿ ಕರೀತಾನೆ, ಕಣ್ಣು ಹೊಡಿತಾನೆ, ಮತ್ತೆ ಹೊರಗಡೆ ಬರಬೇಕಾದ್ರೆ ಕಾಲ ಅಡ್ಡ ಹಾಕಿ ಬೀಳ್ಸಕ್ ಬರ್ತಾನೆ. ತುಂಬಾನೇ ಚುಡಾಯಿಸ್ತಿದ್ದಾನೆ ಕಣೋ. ಅದಕ್ಕೆ ಕಾಲೇಜಿಂದ ಹೊರಗಡೆ ಬಂದಿದ್ವಿ ಕಣೋ. ಬೇಗ ಬಾರೋ, ನನ್ನ ಮಗನಿಗೆ ಬುದ್ಧಿ ಕಲ್ಸ್ ಬಾರೋ. ಹೌದಾ? ಹಂಗ್ ಮಾಡ್ತಿದ್ದಾನ ಬಡ್ಡಿ ಮಗ? ಯಾಕಂತ ತಿಕ್ಕಾಕೊಬ್ಬಂತ ತಿಂದಿದ್ದು ಹೆಚ್ಚಾಯ್ತಂತ? ಅವನ ಇನ್ ಒಳ್ಳೆ ಮಾತ್ರ ಫಸ್ಟ್ ಹೇಳ್ತೀನಿ, ವಾರದ್ ಮಾಡ್ತೀನಿ. ಬುದ್ಧಿ ಕಲ್ತೋ ಗೆದ್ದ, ಇಲ್ಲಾಂದ್ರೆ ಗೊತ್ತಲ್ಲ, ಎತ್ತಿರೆ ಗದೆ ಇಳಿಸಿರೆ ಒದೆ. ಅವ್ನ ನನ್ನ ಮಗನಿಗೆ ಕೈ ಕಾಲಂಗೆ ಗಿರಿಸ್ಬಿಡ್ತೀನಿ. ಬ್ರದರ್, ಬೇಗ ಬನ್ನಿ ಬ್ರದರ್. ಕಾಲೇಜ್ ಒಳಗೆ ಇರಕ್ ಆಗ್ತಿಲ್ಲ ಬ್ರದರ್. ಯಾರು ಈ ತರ ಮಾಡಿರಲ್ಲ ಬ್ರದರ್. ಯಾರು ಲೋಫರ್ ಮಗ ಹೊಸ್ತಾಗ್ ಬಂದಿದ್ದೀನಿ ಆ ಗಿರಿ ಜೊತೆಲಿ. ಬಂದ್ಬಿಟ್ಟು ಏನ್ ಕಾಲೇಜ್ ಒಳಗೆ ವಯಸ್ಸು ಇರಕ್ ಬಿಡ್ತಾ ಇಲ್ಲ, ಹೆಂಗ್ ಬೇಕಂಗೆ ಮಾತಾಡ್ತಾನೆ. ಬರ್ತೀನಿ ಅವನ ಇನ್ ಮೊದ್ಲು ಒಳ್ಳೆ ಮಾತ್ರ ಹೇಳ್ತೀನಿ. ಅರ್ತ್ಕೊಂಡ್ ಸುಮ್ನಾದ್ನೋ ಗೆದ್ದ, ಇಲ್ಲಾಂದ್ರೆ ಮಾತ್ರವ ನೆಲಕ್ ಹಾಕಿಬಿಟ್ಟು ತೌಡ್ ಹರಿದ್ಬಿಡ್ತೀನಿ. ಬಾರ ಚಂದನ, ಅವ್ರು ಬರೋ ತಕ್ಕ ಅಲ್ಲಿ ಕೂತಿರಣ. ಎಲ್ಲೋ ಅದ ಮಗ ನಮ್ಮ ಹುಡುಗಿ ಕಾಣ್ತಾನೆ ಇಲ್ಲ. ಇವನೇ ಅವನ, ಇವನು ಒಳ್ಳೆ ಹೀರೋ ಎಂಟ್ರಿ ಕೊಟ್ಬಿಟ್ನಲ್ಲೋ ಇಂಥ ಬೈಕಲ್ಲಿ. ಯಾವನ ಗೊತ್ತಿಲ್ಲ ಕಣೋ, ಇವತ್ಲ ಫಸ್ಟ್ ಮುಷ್ಟಿ ನೋಡ್ತಾ ಇರೋದು. ಯಾಚಿನ ನೀನ್ ಚುಡಾಯಿಸಿದ್ದು? ನಾನು ಹಿಂದ್ಗಡೆ ನಿಂತಿದ್ದಾನಲ್ಲ, ಬ್ಲಾಕ್ ಡ್ರೆಸ್ ಹಾಕೊಂಡು ಆ ಲೋಫರ್ ನನ್ನ ಮಗನ ಕಣ ಚುಡಾಯಿಸ್ತಾ ಇರೋದು. ವಾ, ಈ ಪ್ಯಾಕರ್ ನನ್ನ ಮಗನಯ್ಯ ಚುಡಾಯಿಸ್ತಾ ಇರೋದು? ಮಾಡ್ತೀನಿ ತಡಿ, ಫಸ್ಟ್ ವಾರನ್ ಮಾಡ್ತೀನಿ. ಇಲ್ಲ ಅಂದ್ರೆ ಮಾತ್ರ ಅವ್ನಿಗೆ ಮಾತು ಕೇಳಿಲ್ಲ ಅಂದ್ರೆ ಏಕ್ ಮಾರ್ದೋ ತುಕಡ. ನನ್ನ ಬಗ್ಗೆ ಗೊತ್ತಲ್ಲ. ಓ, ಇವನು ಯಾವನು? ಅವಳ ಬಾಯ್ ಫ್ರೆಂಡಾ? ಯಾವನ್ನ ಕತ್ತೆತ್ತೆ ನೋಡಲ್ಲ ಅಂತ ಒಳ್ಳೆ ಹುಡುಗಿಂತ ಇದ್ದೆ. ಮತ್ತೆ ಇವನು ಯಾವನು? ಓಯ್, ಯಾಕೋ ಹೆಂಗೈತ್ ಮೈಗೆ? ಏನು ಯಾಕೋ ಹೆಣ್ಮಕ್ಳನ್ನೆಲ್ಲ ಚುಡಾಯಿಸ್ತಿ ಯಾಕೆ? ಹೆಂಗೈತ್ ಮೈಗೆ? ಇವತ್ತು ಲಾಸ್ಟ್ ವಾರನ್ ಮಾಡ್ತಾ ಇದೀನಿ ತಿಳ್ಕೊ. ಇನ್ನೊಂದ್ಸಲ ಯಾವ್ದಾರ ಹೆಣ್ಮಕ್ಳನ್ನ ಚುಡಾಯಿಸ್ತಿ ಅಂತ ಗೊತ್ತಾದ್ರೆ ಮಾತ್ರವ ಪರಿಣಾಮ ನಡಕಿರಲ್ಲ. ಒಳ್ಳೆ ಮಾತಾಡ ಹೇಳ್ತಾನೆ, ತಿತ್ಕೊಂಡು ಬಚಾವ ಸುಮ್ಮನೆ ಆದ್ರೆ ಗೆದ್ದೆ, ಇಲ್ಲ ಅಂದ್ರೆ ಮಾತ್ರ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇದು ವಾರ್ನಿಂಗು. ಇದೇ ಥರ ಕಂಟಿನ್ಯೂ ಆದರೆ ನೆಕ್ಸ್ಟ್ ಬಾಯಿ ಮಾತಾಡಲ್ಲ, ನನ್ನ ಕೈ ಮಾತಾಡ್ತವೆ. ಗಾಡಿ ಹತ್ಕೊಚಿನ್ನು. ಇದೇನೇ ಇದು? ನೀನು ನೋಡ್ರಿ ಗೌರಮ್ಮ ಇದ್ದಂಗೆ ಯಾರನ್ನ ಕತ್ತೆತ್ತ ನೋಡಲ್ಲ ಅಂತ ಒಳ್ಳೆ ಹುಡುಗಿ, ಇಂಥ ಒಳ್ಳೆ ಹುಡುಗಿ ಯಾರಿಗೂ ಬಿದ್ದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಮತ್ತು ಇವನು ಯಾವನ? ಇವನು ನಾವನ ಸರ್ರ ಬೈಕಲ್ಲಿ ಬಂದ್ಬಿಟ್ಟು ಅವಾಜ್ ಹಾಕ್ಬಿಟ್ಟು ಎತ್ತಾಕ ನಡೀತಲ್ಲ ಇದನ್ನಲ್ಲ. ಯಾವನವನು? ಇವನು ಯಾವನ ಗೊತ್ತಿಲ್ಲ ಮಗ. ನಾನು ಇದೇ ಫಸ್ಟು ಒಂದು ಹುಡುಗನ ಜೊತೆ ಬೈಕಲ್ಲಿ ಹೋಗಿ ನೋಡಿದ್ದೆ. ಹುಡುಗಿ ಯಾವ ಜೊತೆ ಮಾತಾಡ್ತಿರಲಿಲ್ಲ, ಯಾವ ಜೊತೆ ಹೋಗ್ತಿರಲಿಲ್ಲ. ಇವನು ಯಾವನಂತ ನೋಡೂ ಇಲ್ಲ. ಮೋಸ್ಟ್ಲಿ ಏನೋ ಹೊರಗಡೆ ಯಾರ ಬೇರೆ ಇರ್ಬೇಕು. ಇವನ್ನೆಲ್ಲ ಇಷ್ಟಪಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದಕ್ಕೆ ಅವ್ನು ಬಂದ್ಬಿಟ್ಟು ಅವಾಜ್ ಹಾಕ್ಬಿಟ್ಟು ಬೈಕಾಗಿ ಕುಂಡಿಸ್ಕೊಂಡು ಹೋದ. ಇವನು ಯಾವನಂತ ಗೊತ್ತಿಲ್ಲ. ಏನಲ್ಲೇ ನನಗೆ ಅವಾಜ್ ಆಗ್ತೀಯಾ? ಬೆಂಗಳೂರಲ್ಲಿ ನಿನ್ನಂಥ ಕೊನ್ನಿಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತೇನಲ್ಲಿ. ಹೋಗ ಕಂಡಿದ್ದೀನಿ.
ನಾನೇನ ಒಳ್ಳೆ ಹುಡುಗಿ ಅವಳು, ಯಾರು ಸವಾಸನೂ ಮಾಡಿಲ್ಲ, ಯಾರು ಇಷ್ಟಪಟ್ಟಿಲ್ಲ ಅಂದ್ಬಿಟ್ಟು ನಾನೇನಾರು ಮಾಡಿ ಕ್ಯಾಚ್ ಹಾಕೋಣ ಅಂದ್ಕೊಂಡ್ರೆ ಆಲ್ರೆಡಿ ಒಬ್ಬನ್ನ ಇಷ್ಟಪಡ್ತಿದ್ಯಾ, ಆಲ್ರೆಡಿ ಒಬ್ಬನಿಗೆ ಬಿದ್ದಿದ್ಯಾ. ಬಾ ನಾಳೆ ನಿಂಗೆ ಮಾಡ್ತೀನಿ. ಅದೇನೇ ಅದು ಕವರಲ್ಲಿ ಇರೋದು, ಏನ್ ತಗೊಂಡು ತಿಪ್ಟ್ರಿಂದ ಬಾ. ಅಯ್ಯೋ ನಿನ್ ಮಗಳು ಬೇಡ ಅಂದ್ರೆ ಕೇಳಿಲ್ಲ ಕಣ್ರಿ. 2 ಡಜನ್ ಬಾಳೆ, ಆಮೇಲೆ ಲಿಫ್ಟಿಕ್ಕು, ಆಮೇಲೆ ಪೌಡ್ರು, ಸೆಂಟು, ಅಣಬಟ್ಟು, ಏರ್ ಬಾಂಡ್ ಎಲ್ಲ ಕೊಡ್ಸಿಲ್ಲ ಕಣ್ರಿ. 1200 ರೂಪಾಯಿ ಆಯ್ತು. ಯಪ್ಪ ಪಾಪ, ನಾನೊಂದು ಎಷ್ಟು ಆಸೆ ಪಡ್ತಾಳೆ ನಾವಿಬ್ರು ಅಂದ್ರೆ. ಅದೇನು ದೇವ್ರು ಒಳ್ಳೆ ಬುಡ್ಡೆ ಕೊಟ್ಟ ಏನೋ ಗೊತ್ತಿಲ್ಲ, 1200 ರೂಪಾಯಿ ಖರ್ಚು ಮಾಡಿ ಕೊಡ್ಸಿಳು. ಹೌದಾ, 1200 ಆತ. ಆಮೇಲೆ ಇನ್ನೇನು ಹೋಗಿದ್ರಿ? ಆಮೇಲೆ ಅವಳು ಅದೇನವ ಮಕ್ಕಳ ದಿನ ಬೆಳ್ಳೆ ಮೆತ್ತಿಸ್ಕೊಂಡು ಬೆಳಗಾಕ ಅದನ್ನ ಮೇಕಪ್ ಮಾಡ್ಕೊಳಕ್ ಹೋಯ್ದ್ಲಪ್ಪ. ನಾನು ಕುತ್ಕೊಂಡು ನೋಡ್ತಿದ್ದೆ. ಹೌದಾ, ನೀನೊಂದಿಷ್ಟು ಮೆತ್ತಿಸ್ಕೊಂಡ್ ಬರಾಕಿಲ್ವೇನೆ? ಮೇಕಪ್ಪ ಬೆಳ್ಳಗ ಬರಾಕಿಲ್ವೇನೆ? ಛೀ ಹೋಗ್ರಿ, ಯಾರಿಗ್ ಬೇಕು? ನಾನು ಇರೋ ಬಂದ್ವೆ ಸಾಕು. ನನಗೆ ಆ ಮೇಕಪ್ ಗೀಪಪ್ ಅವೆಲ್ಲ ನನಗೆ ಇಡ್ಸಲ್ಲ. ಆಗ ಅಲ್ಲಿ ಬಂದು ನೋಡು ನಿನ್ ಮಗಳು. ಬಾರವ ಬಾ. ಅಲ್ಲ ಕಣವ, ನಿಂಗೆ ಮಾಡಕ್ ಕೆಲ್ಸ ಇಲ್ವಾ? 1200 ರೂಪಾಯಿ ಕೊಟ್ಬಿಟ್ಟು ಅವು ಇವು ಏನಾರ ಕೊಡ್ಸಿದ್ಯಲ್ಲ, ಈ ವಜ್ಜಿಗೆ ಬಳೆ ಅಂತೆ, ಲಿಫ್ಟಿಕ್ ಅಂತೆ, ಅದು ಇದು ಅಂತವ. ದುಡ್ಡೇನು ಹೆಚ್ಚಾಯ್ತಾ? ಯಾಕವ ಅಷ್ಟೊಂದು ಖರ್ಚು ಮಾಡಕ್ ಹೋದೆ? ಅಯ್ಯೋ ಇರ್ಲಿ ಬಿಡು, ಬೇರೆ ಯಾರಿಗಾರ ಕೊಡ್ಸಿದಿನ? ನಮ್ಮ ಅಮ್ಮ ಕೊಡ್ಸಿದ್ದೀನಿ. 1200 ರೂಪಾಯಿ ಬಿಡು, ದುಡ್ಕಂತೀನಿ ಅವಲಾರವ. ಅದೇನು ದೊಡ್ಡದ? ನಮ್ಮ ಅಮ್ಮಗೇನೆ ಹೆಚ್ಚಾರ ತಗ. ಏನಾನೇನು 10,000 ರೂಪಾಯಿ 20,000 ರೂಪಾಯಿನೇ ಕೊಡ್ಸಿಲ್ಲ. 1200 ರೂಪಾಯಿ ಬಾಳೆ ಪೌಡ್ರು ಅವು ಇವು ಕೊಡ್ಸಿದ್ದೀನಿ ಅಷ್ಟೇ. ನಮ್ಮಮ್ಮ ಹಾಕ್ಯಂಡ್ ಚೆನ್ನಾಗಿರ್ಲಿ. ಎಂತ ಒಳ್ಳೆ ಮನಸ್ಸು ನಮ್ಮ ಹುಡುಗಿದು. ಅಮ್ಮ, ನಾನಿವತ್ತ ನಿಮ್ಮಲ್ಲೇ ಮಲ್ಕೊಂತೀನಿ ನೈಟು. ಯಾಕೆಂದ್ರೆ ನಮ್ಮ ಯಜಮಾನ್ರು ಅದ್ಯಾವ ನೆಂಟ್ರ ಮನೆಗೆ ಹೋಗ್ಯಾರ ಹಬ್ಬ ಅಂತವ. ಒಬ್ಳಿಗೆ ಮಲ್ಕೊಳಕ್ಕೆ ಭಯ ಆಗುತ್ತೆ. ಇವತ್ತು ನೈಟು ನಿಮ್ಮಲ್ಲೇ ಮಲ್ಕೊಂತೀನಿ. ಅಯ್ಯೋ ಬಾರ್ ಮಗಳ, ಯಾರು ಬೇಡ ಅಂದಿದ್ದು? ಮಲಕ ಬಾರವ, ಮಲ್ಲೇನ್ ಜಾಗಿಲ್ವಾ? ನನಗಂತೂ ಬಹಳ ಖುಷಿ ಆಯ್ತು ನಮ್ಮಲ್ಲೇ ಮಲಕಂತೀನಿ ಅಂತ ಹೇಳಿದ್ಕೆ. ಬಾ ಮಲಕಣ. ಉಕೊಂಡ್ ಬಾರವ ಮನಿಕ್ಯ. ಅಯ್ಯೋ, ನಾ ದಿನ ಬಂದ್ ಮನಿಕ್ಯ ನಾವೇ ಬೇಡ ಅಂತೀವ? ಅದೇ ಕೇಳಬೇಕಾ? ನಾವೇ ಬೇರಾರ ಎಲ್ಲೋದ ನಂಗಣ್ಣ? ಕಡೂರಲ್ಲಿ ಅವ್ರ ಅಕ್ಕರ ಮನೆ ಹಬ್ಬ ಅಂತೆ, ಅದಕ್ಕೆ ಫೋನ್ ಮಾಡಿದ್ರು. ಹೋಗ್ಯಾರೆ, ನನ್ನ ಕರೆದ್ರು. ನಾನ್ ಬರಲ್ಲ, ಹೋಗ್ಬರಾಗು ಅಂತ ಅವ್ರನ್ನೇ ಕಳಿಸ್ತೆ. ಹೌದಾ, ಒಳ್ಳೆ ತಗ, ಹೋಯ್ ಬರ್ಲಿ. ಸರಿ ಬಾ, ಮನೆ ಕೆಳೊಂದ್ ಸಂಜೆ ಇಲ್ಲೇ ಊಟ ಮಾಡ್ಕೊಂಬಿಟ್ಟು ಮನೆ ಕೆಳೊಂದ್ ಬಾ. ಸರಿ ಕಣಪ್ಪ, ಆಯ್ತು ಬರ್ತೀನಿ. ಬಂದರವ ಬಾ. ಅಪ್ಪ ಎಲ್ಲಾತು? ಅಯ್ಯೋ ನಿಮ್ಮ ಅಪ್ಪಗೆ ಕೋಳಿ ಸಾರ ಉಣ್ತಾವ ನಿಮ್ಮಲ್ಲಿ. ಅದ್ಯಾಕ ಹೊಟ್ಟೆ ಸರಿ ಆಗಿಲ್ಲ ಬೆಳಗಿಂದವ. ಬೇದಿ ಬೇದಿ ಬೆಳಗಿಂದವ ಓಡ್ತೆ ತಿಪ್ಪೆ ಕಡಿಕೆ. ಹೌದಾ? ಅಯ್ಯೋ ಪಾಪ. ಒಂದೊಂದ್ಸಲ ಹಂಗೆ, ಒಂದೊಂದ್ಸಲವ ಆರೋಗ್ಯ ಬರೋವಲ್ಲ, ಅವಾಗ ಅಜ್ಜಿಗೆ ತಿಂದ್ರೆ ಆಗೋದೇ ಇಲ್ಲ. ನಮ್ಮಲ್ಲಿ ಒಂದ್ಸಲ ಕೋಳಿ ಸಾರು ಮಾಡ್ದಲ್ಲ, ಹಂಗೆ ಬೆಳಗ್ಗೆ ಸಾಯಂಕಾಲ ಬಿಡ್ದಂಗೆ ಬೇತ್ ಕಿತ್ಕೊಂಡ್ಬಿಟ್ಟಿತ್ತು. ಹಂಗೆ ಇವತ್ತು ಕಿತ್ಕೊಂಡ್ಬಿಟ್ಟೈತಿ. ಬಾ ನಾವಿಬ್ರು ಈ ಕಡೆ ಮನೆ ಕೇಳೋಣ, ನಿಮ್ಮ ಅಜ್ಜ ಆ ಕಡೆ ಮನೆ ಕೇಳತ್. ಬಾ ಮನೆ ಕೇಳೋಣ, ಬರುತ್ತೆ. ಸೊ ಬೇದಿನೆಲ್ಲ ಮಾತಾಡ ಕೊಡ್ಬೇಕಾಯ್ತು ಕಣಜ್ಜಿ ಇದ್ರೆ. ಅಯ್ಯೋ ಎಲ್ಲ ನುಂಗ್ತಪ್ಪ. ಕೆಂಪಟ್ಟೆ ಒಂದು ಅಳ್ಳಾಡ್ಸೋದೊಂದು ಬಾಯ್ಕೆ ಐತ್ ನೋಡಪ್ಪ. ಅದೊಂದತ್ತ ಅಳ್ಳಾಡ್ಸಿದ್ರೆ ಆಗೋದು ನಿಂತ್ಕೊಳೋದಿನ. ಕೆಂಪಟ್ಟನ ಬಾ ಹುಡ್ಕಿಡೋಣ, ಬರುತ್ತೆ.